ಬೆಳ್ತಂಗಡಿ ಮಾಜಿ ಶಾಸಕ ವಸಂತ ಬಂಗೇರ್ ಅವರು ತಹಶೀಲ್ದಾರ್ ಮೇಲೆ ದರ್ಪ ತೋರಿದ ಆರೋಪ ವ್ಯಕ್ತವಾಗಿದೆ. ಸರ್ಕಾರಿ ಕೆಲಸದ ಮೇಲೆ ಬೆಂಗಳೂರಿಗೆ ತೆರಳಿದ್ದ ಬೆಳ್ತಂಗಡಿ ತಹಶೀಲ್ದಾರ್ ಅವರನ್ನ ಮಾಜಿ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕಾಂಗ್ರೆಸ್ಗೆ ಅಕ್ಕಿ ಕೊಡಿ ಪ್ರತಿಭಟನೆ ವೇಳೆ ಮನವಿ ನೀಡಲೆಂದು ಕಚೇರಿಗೆ ಆಗಮಿಸಿದಾಗ ಅಲ್ಲಿ ತಹಶೀಲ್ದಾರ್ ಇರಲಿಲ್ಲ. ಇದನ್ನ ಕಂಡು ಕೆಂಡಾಮಂಡಲರಾದ ಬಂಗೇರ್ ಅವರು ಕೂಡಲೇ ಅಧಿಕಾರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಮನವಿ ಸ್ವೀಕರಿಸಲು ನೀವು ಯಾಕೆ ಬರಲಿಲ್ಲ? ನೀವು ಬೆಂಗಳೂರಿಗೆ ಹೋಗಿ ಅಥವಾ ಅಗರಗುಂಡಿಗೆ ಹೋಗಿ, ಅದು ನನಗೆ ಗೊತ್ತಿಲ್ಲ. ಎಲ್ಲಿದ್ದೀರಿ ನೀವು? ನಿಮಗೆ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಡ್ತೇವೆ ಎಂದು ಗೊತ್ತಿಲ್ವಾ? ಮತ್ಯಾಕೆ ನೀವು ಸ್ಥಳದಲ್ಲಿ ಇರಲಿಲ್ಲ? ಏನು ನೀವು ಪೂಂಜನ ಕೆಲಸ ಮಾತ್ರ ಮಾಡೋದಾ? ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಗೊತ್ತಿಲ್ವಾ? ನೀವು ನಮಗೆ ಗೌರವ ಕೊಟ್ರೆ ನಾವು ಕೂಡ ನಿಮಗೆ ಗೌರವ ಕೊಡ್ತೀವಿ ಎಂದು ತರಾಟೆಗೆ ತೆಗೆದುಕೊಂಡ್ರು. ನೀವು ಮಾತನಾಡಿದ್ದನ್ನ ಕೇಳಲು ನಾನು ಇರುವುದಲ್ಲ, ನಾನು ಮಾತನಾಡುವುದನ್ನ ನೀವು ಕೇಳಿ ಎಂದು ಆವಾಜ್ ಕೂಡ ಹಾಕಿದ್ದಾರೆ. ನಮಸ್ಕಾರ. ಎಲ್ಲಿ ಹೋಗಿದ್ದೀರಿ ನೀವು? ನಿಮಗೆ ಅದೆಲ್ಲ ಇರಲಿ. ಇಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ನಿಮ್ಗೆ ಮನವಿ ಕೊಡ್ತೇವೆ ಅಂತ ಗೊತ್ತಿದೆಯೋ ಅಲ್ವೋ? ನಮಗೆ ಗೊತ್ತಿಲ್ಲ. ನೀವು ಬೆಂಗಳೂರಿಗೆ ಹೋಗಿ ಅಬರಗುಂಡಿಗೆ ಹೋಗಿ ಅದು ವಿಷಯ ಗೊತ್ತಿಲ್ಲ. ಈಗ ನಾವು ಇವತ್ತು ಪ್ರತಿಭಟನೆ ಮಾಡಿ ನಿಮ್ಗೆ ಮನವಿ ಕೊಡ್ತೇವೆ ಅಂತ ಗೊತ್ತುಂಟೇ ಇಲ್ವೋ? ಏನು ಪೂಂಜನ ಅಂತ ಮಾತ್ರ ನಿಮ್ಗೆ ನೆನಪಿಲ್ವ? ನಮ್ದು ಯಾವ್ದು ನೆನಪಿಲ್ವಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಗೊತ್ತಿಲ್ಲ ನಿಮಗೆ? ಅಲ್ಲ, ಬಿಜೆಪಿ ಸರ್ಕಾರ ಅಧಿಕಾರದವ್ರು ಭಾವಿಸ್ತೀರಾ? ಗೌರವ ಕೊಡ್ಲಿಕ್ಕೆ ಅಲ್ಲಿ ತಹಶೀಲ್ದಾರ್ರೆ, ನೀವು ಗೌರವ ನನಗೆ ಕೊಟ್ಟರೆ ನಾನು ನಿಮ್ಗೆ ಗೌರವ ಕೊಡ್ತೇನೆ. ಕಾಂಗ್ರೆಸ್ನವರು ಹಾಗೇನೆ, ನೀವು ಕಾಂಗ್ರೆಸ್ನವರಿಗೆ ಗೌರವ ಕೊಟ್ಟರೆ ಕಾಂಗ್ರೆಸ್ನವರು ನಿಮಗೆ ಗೌರವ ಕೊಡ್ತಾರೆ. ಇಲ್ಲದ್ರೆ ಗೌರವ ನಾವು ಯಾರು ಕೊಡೋದಿಲ್ಲ. ಸ್ವಲ್ಪ ತಿಳ್ಕೊಳ್ಳಿ. ನೀವು ಇಲ್ಲಿ ಇಲ್ಲದ್ದು ತಪ್ಪು ನಿಮ್ದು. ಕಾಂಗ್ರೆಸ್ಗೆ ಮಾಡಿದಂತ ಅನ್ಯಾಯ, ನಿಮ್ಮ ಸರ್ಕಾರಕ್ಕೆ ಮಾಡಿದಂತ ಅನ್ಯಾಯ. ನೀವು ಒಬ್ಬ ಎಂತ ಅಧಿಕಾರಿ? ನೀವು ದಂಡಾಧಿಕಾರಿ ಅಲ್ವಾ? ನೀವು ದಂಡಾಧಿಕಾರಿ. ಅದರಲ್ಲಿ ಇದು ಮಾಡೋದು ನೀವು. ಬಟ್ ಇನ್ನು ಮುಂದೆ ಹ್ಯಾಕ್ ಮಾಡಬೇಡಿ ತಹಶೀಲ್ದಾರ್ರೆ. ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿಯನ್ನು ಕೇಳಿ ನೀವು ಮಾತಾಡಲಿಕ್ಕೆ ನಾನು ಕೇಳೋದಿಲ್ಲ. ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಕು. ನಾವು ಮನವಿಯನ್ನು ಕೊಡ್ತೇವೆ. ಎಲ್ಲಿಗೆ ಅದನ್ನು ಮುಗಿಸಿ ಎಲ್ಲಾದ್ರೂ ಕಸದ ಗುಂಡಿಗೆ ಹಾಕಬೇಡಿ. ಇಲ್ಲಿ ನಿಮ್ಮ ಈಗ ಸ್ವಲ್ಪ ಕ್ಲೀನ್ ಆಗಿದೆ ಅಲ್ಲ ತಾಲೂಕು ಆಫೀಸ್. ನಾನು ಬರುವ ವಾರದಿಂದ ಶುರು ಮಾಡ್ತೇನೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗ್ಲಿಕ್ಕೆ. ಸ್ವಲ್ಪ ಕ್ಲೀನ್ ಮಾಡಿಡಿ. ಯಾರೆಲ್ಲ ಏಜೆಂಟ್ಗಳಿದ್ದಾರೋ ಹೊರಗೆ ಹಾಕದಿದ್ದರೆ ನಿಮಗೆ ನೆಮ್ಮದಿಯಲ್ಲಿ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ. ನಮಸ್ಕಾರ.